ನಿಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ಹೋಗೋದಿಲ್ಲ. ನಿಮ್ಮ ಸೈದ್ಧಾಂತಿಕ ವಿಷಯಕ್ಕೆ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಸೌಹಾರ್ದತೆ ಅನ್ನುವಂಥ ವಿಷಯ ಇಟ್ಸ್ ಅ ಫಿಲೋಸಫಿಕಲ್ ಮೆಂಟಲಿ ನಾವು ಒಳಗಾಗ್ಬೇಕು ವಿನ ಶಾಂತಿಯ ವಿಷಯ ಬಂದಾಗ ವಾಟ್ಸಪ್ ನೋಡಿ ಯಾರು ಮಾರ್ಡರ್ ಮಾಡಲಿಲ್ಲ. ಅವ್ರು ಹೇಳಿದ್ರು ಈಗ ಇಬ್ರು ಸಹ ಅಥವಾ ಯಾರೋ ಭಾಷಣ ಕೇಳಿ ನೀವು ಎಷ್ಟು ಜನ ತೆಗೆದ್ರು ಗೊತ್ತಾಗ್ತದೆ. ಹೋಗಿ ಭಾಷಣ ಕೇಳಿ ಮತ್ತೊಂದು ಮಾರ್ಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಕಮಿಷನರ್ ಅವರು ಮತ್ತೆ ಏನು ಸ್ಟ್ಯಾನ್ಸ್ ತಗೊಂಡಿದ್ದಾರೆ ಒಳ್ಳೇದಿದೆ. ಸುಳ್ಳು ಸುದ್ದಿ ಹಬ್ಬಿಸುವಂತದನ್ನ ತಡೀತಿದ್ದಾರೆ, ಒಳ್ಳೆ ವಿಷಯ. ಆದ್ರೆ ಇದು ಮರ್ಡರ್ ಆಗ್ಲಿಕ್ಕೆ ಗಲಭೆ ಆಗ್ಲಿಲ್ಲ. ಈ ಸರಿ ಗಲಭೆ ಆಗ್ಲಿಲ್ಲ, 2 ಮರ್ಡರ್ ಆಗಿದೆ. ಮರ್ಡರ್ ಆಗ್ಲಿಕ್ಕೆ ಫ್ಲಾಶ್ ಪಾಯಿಂಟ್ ಎಲ್ಲಿ ಅನ್ನೋದೇ ವಿಷಯ. ನಾವೆಲ್ಲವನ್ನ ಮಾತಾಡಿ ನಾನು ನೀನು ಬ್ರದರ್ಸ್ ಆಗಿರ್ತೇವೆ ಅನ್ನೋದು ಮತ್ತೊಂದು ವಿಷಯ. ಫ್ಲಾಶ್ ಪಾಯಿಂಟ್ ಎಲ್ಲಿ ಆಗ್ತದೆ, ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಿದೆ, ಅದು ಇದೆಲ್ಲ ಕ್ರೈಮ್ ಏನೆಲ್ಲ ಆಗ್ತಾ ಇದೆ, ಲಾ ಅಂಡ್ ಆರ್ಡರ್ ಫೇಲಿಯರ್ ಏನಾಗ್ತಾ ಇದೆ, ಅದರಿಂದಾಗೆ ಆಗ್ತಾ ಇದೆ. ನಾವೀಗ ಮೆನ್ಷನ್ ಮಾಡಿದ್ರು, ಒಂದು ಗೋಹತ್ಯೆ ಮೆನ್ಷನ್ ಮಾಡಿದ್ರು, ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದ್ರು. ಕೆಲವರು ಸರ್ಕಾರದ ಒಂದು ಆಟಿಟ್ಯೂಡ್ ಇರ್ತದೆ. ಒಂದಲ್ಲ ಹೋದ ಬಾರಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಬಾರದು ಅಂತ. ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟಿದ್ದು ಅವ್ರಿಗೆ ಮಾಡ್ಲಿಕ್ಕೆ. ಅದಾದ್ಮೇಲೆ ಎಷ್ಟು ಗಾಡಿ ಎಲ್ಲ ಪುಡಿಯಾಗಿದೆ, ಕೇಸ್ಗಳು ಸಹ ಆಗಿದೆ. ಇದಾದಂತ ಸಂದರ್ಭದಲ್ಲಿ ಜನರಿಗೆ ಏನು ಸರ್ಕಾರ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಏನು ಧೈರ್ಯ ಇರಬೇಕು ಅಥವಾ ಅವ್ರ ಮೇಲೆ ಟ್ರಸ್ಟ್ ಇರಬೇಕು, ಸ್ಟ್ರೆಸ್ ಡೆಫಿಸಿಟ್ ಆಗ್ತದೆ. ಇದೆಲ್ಲ ಒಂದೊಂದು ಸಣ್ಣ ಕಾರಣ. ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ದೂಷಣೆ ಮಾಡುವುದಲ್ಲ, ಇದನ್ನ ಸರಿ ಮಾಡಿಕೊಳ್ಳುವಂತ ಮನಸ್ಥಿತಿ ಈ ಜಿಲ್ಲೆಯಲ್ಲಿ ಮಾಡದಿದ್ರೆ ನಾವು ಸಮಸ್ಯೆಯನ್ನ ಪುನಃ ಎದುರಿಸ್ತೇವೆ. ಈ ರೀತಿಯ ಮೀಟಿಂಗ್ಗಳನ್ನ ಪುನಃ ಮಾತೊಂಡು ಕೂತ್ಕೊಳ್ಬೇಕಾಗ್ತದೆ. ಎರಡನೇದು, ತುಂಬಾ ಜನ ಮಾತಾಡಿದ್ರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ. GSTP ರೇಟ್ಗೆ ಹೋದ್ರೆ ಕರ್ನಾಟಕದಲ್ಲಿ ನಂಬರ್ 2 ಆಫ್ಟರ್ ಬ್ಯಾಂಗ್ಳೂರ್. ವಿ ಆರ್ ದ ಹೈಯೆಸ್ಟ್ GSTP ರೇಟ್ ಇರುವಂತ ಜಾಗ, ಹೈಯೆಸ್ಟ್ ಟ್ಯಾಕ್ಸ್ ಬೇಸರ್ಸ್ ಸೆಕೆಂಡ್ ನಂಬರ್ ಅಲ್ಲಿ. ಇಲ್ಲಿ ಯಾವುದೇ ಇದನ್ನ ಎಲ್ಲಿ ಹೋದ್ರು ಸಹ ಎಲ್ಲ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಇನ್ನೂ ಸಹ 15 ಕಾಲೇಜುಗಳು ಅಪ್ಲೈ ಮಾಡಿದ್ದಾರೆ PUC ಇದಕ್ಕೋಸ್ಕರ. ಈ ರೀತಿಯ ಈ ಕೋಮು ಸೂಕ್ಷ್ಮ ಏನು ಸರಿಯಾಗಿದೆ, ಜನ ಸಹ ಸರಿಯೇ ಇದ್ದಾರೆ. ಈ ರೀತಿಯ ಘಟನೆಗಳಿಗೆ ಫ್ಲಾಶ್ ಪಾಯಿಂಟ್ಸ್ಗೆ ಇದು ಕೋಮು ಸೂಕ್ಷ್ಮತೆಯಿಂದ ಆಗುವುದಲ್ಲ, ಇದು ಕ್ರೈಮ್ ಇಂದಾಗಿ ಆಗ್ತಿದೆ. ಗೋಕಳ್ಳತನ ಇಸ್ ಎ ಕ್ರೈಮ್, ಅದೊಂದು ಕೋಮು ಸೂಕ್ಷ್ಮವಾಗಿ ನಾವು ಯಾಕೆ ಕನ್ಸಿಡರ್ ಮಾಡಬೇಕು? ಆ ಕ್ರೈಮ್ ಅನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ಸರಿ ಆಗ್ತದೆ. ಹೊಯ್ಗೆ ವಿಷಯ ಎಲ್ಲರೂ ಸಹ ಹೇಳಿದ್ರು. ಹೊಯ್ಗೆ ವಿಷಯ ಇಲ್ಲಿಗಲ್ ಮೈನಿಂಗ್, ಸ್ಯಾಂಡ್ ಮೈನಿಂಗ್ ಏನಾಗ್ತಿತ್ತು, ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಅದನ್ನ ನಮ್ಗೆ ಇನ್ನೂವರೆಗೆ ಹತ್ತುವರೆಗೆ ತರಲಿಕ್ಕೆ ಆಗ್ಲಿಲ್ಲ. ನೀವೀಗ ಹೊಸ ಕಮಿಷನರ್ ಹಾಕಿದ್ರೆ ಮರು ದಿವಸದಿಂದ ಅವ್ರ ಆರ್ಡರ್ಗಳಿಗೆ ಮುಂಚೆನೆ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ ಅಲರ್ಟ್ ಆದವರು ಸಸ್ಪೆಂಡ್ ಆಗ್ತದೆ ಅಂತ ಈಗ ಸರಿಯಾಗಿದೆ, ಈಗ ಸರಿ ಇದೆ. ಈ ರೀತಿಯ ಸಮಸ್ಯೆಗಳಿಂದನೇ ಫ್ಲಾಶ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ ವಿನ ಎಲ್ಲೋ 2 ಕಮ್ಯುನಿಟಿಯವರು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರೆಲ್ಲ ಸೇರಿ ಹೊಡೆದಾಟ ಮಾಡಿದೆ ಅನ್ನೋ ಸಹ ಇಲ್ಲ. ಇದರಲ್ಲಿ ಆ ರೀತಿ ವ್ಯವಸ್ಥೆ ಅಲ್ಲ. ಈ ಫ್ಲಾಶ್ ಪಾಯಿಂಟ್ಸ್ ಅನ್ನು ಗುರುತಿಸಿ ನಾವು ಅದಕ್ಕೆ ಮತ್ತನ್ನ ಕೊಟ್ಟರೆ ಮಾತ್ರ ಸರಿಯಾಗ್ತದೆ.